ಹಲೋ ನಮಸ್ತೆ. ಜಗಳ ಸಭೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಬಹುಶಃ ಪುತ್ತೂರಿನ ನಗರಸಭೆ ಪುರಸಭೆ ಇದ್ದಂತಹ ಪುತ್ತೂರು ನಗರಸಭೆಯಾಗಿ ಬದಲಾಗಿದೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಾವು ಗಮನಿಸಬೇಕಾದಂಥದ್ದು ಅದು ಜಗಳ ಸಭೆಯಾಗಿ ಬದಲಾಗಿದೆಯಾ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಬಹಳ ವರ್ಷದ ನಂತರ ಅಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದಿತ್ತು. ಕಾಂಗ್ರೆಸ್ ಆಡಳಿತಕ್ಕೆ ಬಂದು ಕಾಂಗ್ರೆಸ್ನ ಪುರಸಭಾ ಅಧ್ಯಕ್ಷರು ನಂತರ ಅದು ಮೇಲ್ದರ್ಜೆಗೆ ಏರಿದ ನಂತರ ಕಾಂಗ್ರೆಸ್ನ ನಗರಸಭಾ ಅಧ್ಯಕ್ಷರು ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿತ್ತು. ಆದ್ರೆ ಒಮ್ಮೆ ವಾಣಿ ಶ್ರೀಧರ್ ಅವರ ಅಧ್ಯಕ್ಷರಾದ್ರು, ಬಿಜೆಪಿಯ ಬೆಂಬಲವನ್ನ ಪಡೆದುಕೊಂಡು ಅಧ್ಯಕ್ಷರಾದ್ರು. ಅವರ ಅಧ್ಯಕ್ಷ ಸ್ಥಾನ ಕೂಡ ಹೆಚ್ಚು ಸಮಯ ಉಳಿಲಿಲ್ಲ. ಆ ನಂತರ ನೆಲ್ಲಿಕಟ್ಟೆ ಜಗದೀಶ್ ಶೆಟ್ಟಿ ಅವರ ಅಧ್ಯಕ್ಷರಾದ್ರು. ಅವರ ಅಧ್ಯಕ್ಷ ಸ್ಥಾನ ಕೂಡ ಹೆಚ್ಚು ಸಮಯ ಉಳಿಲಿಲ್ಲ ನಗರಸಭೆಯಾಗಿ ಬದಲಾದ ನಂತರ. ಸೊ ಈ ಎಲ್ಲಾ ಬೆಳವಣಿಗೆಗಳ ಕಾರಣದಿಂದಾಗಿ ಪುತ್ತೂರು ನಗರಸಭೆಯ ಆಡಳಿತದ ಬಗ್ಗೆ ಪ್ರಶ್ನೆಗಳು ಏಳೋದಕ್ಕೆ ಆರಂಭ ಆಗಿದೆ ಮತ್ತು ಅಲ್ಲಿನ ಕಾಂಗ್ರೆಸ್ಸಿನ ಒಳ ಜಗಳದ ಬಗ್ಗೆ ಹಲವಾರು ಪ್ರಶ್ನೆಗಳು ಉದ್ಭವ ಆಗೋದಕ್ಕೆ ಆರಂಭ ಆಗಿದೆ. ಪುತ್ತೂರಿನ ಜನ ಬೆಳ್ಳಿಯ ತಟ್ಟೆಯಲ್ಲಿ ಕೊಟ್ಟಂತ ಅಧಿಕಾರವನ್ನು ಉಳಿಸಿಕೊಳ್ಳೋದ್ರಲ್ಲಿ ಪುತ್ತೂರಿನ ಕಾಂಗ್ರೆಸ್ನ ಸದಸ್ಯರು, ಕಾಂಗ್ರೆಸ್ನ ನಾಯಕರು ಯಶಸ್ಸನ್ನ ಕಾಣಲಿಲ್ಲ. ಇವತ್ತು ಪುತ್ತೂರಿನ ನಗರಸಭೆಯಲ್ಲಿ ಬಿಜೆಪಿ ಲೀಡಿಂಗ್ ಅನ್ನ ಬಹುಮತವನ್ನ ಪಡ್ಕೊಂಡಿದೆ ಅಥವಾ ಬಿಜೆಪಿ ಅಧಿಕಾರವನ್ನ ಪಡೆಯೋದರ ಕಡೆಗೆ ದಾಪುಗಾಲ ಹಾಕ್ತಾ ಇದೆ. ಸೊ ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ನಾವು ಇವತ್ತು ಮಾತನಾಡಬೇಕು. ಈ ಬಗ್ಗೆ ಅಂದ್ರೆ ಈ ಪುತ್ತೂರು ನಗರಸಭೆ ಜಗಳ ಸಭೆಯಾಗಿ ಬದಲಾಗೋದಕ್ಕೆ ಪರೋಕ್ಷ ಕಾರಣ ಮೊಹಮ್ಮದ್ ಅಲಿ ಅವರು ಕೂಡ. ಸೊ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮೊಹಮ್ಮದ್ ಅಲಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲಿಗೆ ವಾಣಿ ಶ್ರೀಧರ್ ಅವರು ಅಧ್ಯಕ್ಷರಾದ್ರು, ಆ ನಂತರ ನೆಲ್ಲಿಕಟ್ಟೆ ಜಗದೀಶ್ ಶೆಟ್ಟಿ ಅವರು ಅಧ್ಯಕ್ಷರಾದ್ರು. ಎರಡು ಅಧ್ಯಕ್ಷಗಿರಿಗೂ ಕೂಡ ನೀವು ಅಪಸ್ವರವನ್ನ ತೆಗೆದ್ರಿ. ಇವತ್ತು ಪುತ್ತೂರು ನಗರಸಭೆ ದಿಕ್ಕಿಲ್ಲದ ಪರಿಸ್ಥಿತಿಗೆ ಬಂದಿದೆ. ಇದಕ್ಕೆ ನೀವು ಕಾರಣ ಅಂತ ಅನಿಸ್ತಾ ಇಲ್ವಾ? ಅದಕ್ಕೆ ನಾನು ಕಾರಣ ಅಲ್ಲ. ಪುತ್ತೂರು ಪುರಸಭೆಯಲ್ಲಿ ನಾವು ಬಹುಮತ ಗಳಿಸಿದ್ದ ಹೌದು. ಆದರೆ ನಾನು 4ನೇ ಬಾರಿ ಪುರಸಭಾ ಸದಸ್ಯನಾಗಿದ್ದೆ. ನನ್ನ ಹಿರಿತನ, ಅನುಭವ ಮತ್ತು ಸಾಮಾಜಿಕ ನ್ಯಾಯ ಇದರ ಅಡಿಯಲ್ಲಿ ಪಕ್ಷದ ಹೈಕಮಾಂಡ್, ಅದರಲ್ಲೂ ಕೂಡ ನಮ್ಮ ಪುರಸಭಾ ಸದಸ್ಯರ ಬಹುಮತದ ಒಂದು ಏನು ಅಭಿಪ್ರಾಯ ಇದೆ ಅದರ ಒಂದು ಆಧಾರದಲ್ಲಿ ಹೈಕಮಾಂಡ್ ನನ್ನನ್ನು ಪಕ್ಷದ ಅಧ್ಯಕ್ಷಗಿರಿಗೆ ನೇಮಕ ಮಾಡಿತ್ತು. ಬಿ ಜೆ ಪಿಯವರ ಕುತಂತ್ರದಿಂದ ನಮ್ಮ ಓರ್ವ ಮಹಿಳಾ ಸದಸ್ಯರ ಮನಸ್ಸನ್ನು ಕೆಡಿಸಿ ಅವರಿಗೆ ಕಾನೂನಿನ ಪರಿಜ್ಞಾನ ಇಲ್ಲ, ಅವರಿಗೆ ಈ ಪಕ್ಷಾಂತರ ನಿಷೇಧ ಕಾಯ್ದೆಯಡಿಯಲ್ಲಿ ಸದಸ್ಯತ್ವ ಹೋಗ್ತದೆ ಎಂಬ ಒಂದು ಪರಿಜ್ಞಾನ ಇಲ್ಲದೆ ಅವರು ಏನು ಆಮಿಷಕ್ಕೆ ಬಲಿಯಾಗಿ ಅವರು ಪಕ್ಷಾಂತರ ಮಾಡಿದರು. ಆ ಬಳಿಕ ನಾವು ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ದಾವೆ ಹೂಡಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಅವರನ್ನು ಅನರ್ಹತೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದೆವು. ಇದರ ಎಡೆಯಲ್ಲಿ ಡಿ ವಿ ಸದಾನಂದ ಗೌಡರು MLC ಆಗಿದ್ದರು. ಅವರ MLC ಸ್ಥಾನವಾಗಿ ಅವರು ಪಾರ್ಲಿಮೆಂಟ್ ಮೆಂಬರ್ ಆದ ಕಾರಣ ಅಲ್ಲಿ ಅವರ ಒಂದು ಸದಸ್ಯತ್ವ ಕೂಡ ಇಲ್ಲದಾಗಿ ಕಮ್ಮಿ ಆಯಿತು. ನಮ್ಮ 15 ಜನ ಪುರಸಭಾ ಸದಸ್ಯರಲ್ಲಿ ಓರ್ವ ಮಹಿಳೆ ಸದಸ್ಯೆ ಅಪಘಾತ ನಿಧನ ಹೊಂದಿದ್ರು. ನಮಗೆ ಒಂದು ಲೀನಾ ಮಸ್ಕರಿನ ಹೇಳಿ ಆ ಒಂದು ಕ್ಷೇತ್ರದಲ್ಲಿ ಮರು ಚುನಾವಣೆ ಆಗಿ ಅದರಲ್ಲಿ ಕೂಡ ನಾವು ಜಯಗಳಿಸಿ ಒಟ್ಟು ನಾವು 16 ಸ್ಥಾನವನ್ನು ಪಡೆಯುವಂಥ ಒಂದು ವ್ಯವಸ್ಥೆ ಆಯಿತು. ಅಲ್ಲಿ ವಾಣಿ ಶ್ರೀಧರ್ ಅವರ ಸದಸ್ಯತ್ವ ರದ್ದಾದ ಬಳಿಕ ಪುನಃ ಅಧ್ಯಕ್ಷ ಚುನಾವಣೆ ಗಾದಿಗೆ ಆ ಅವಧಿಗೆ ನನ್ನನ್ನು ಪಕ್ಷ ಆಯ್ಕೆ ಮಾಡಿದ್ದು. ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಅಂದರೆ ಅದನ್ನೇ ಮುಂದುವರಿಸುವಂಥ ತೀರ್ಮಾನ ಅಂದರೆ 2.5 ವರ್ಷದ ಒಂದು ಅವಧಿಗೆ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಪಕ್ಷ ತೀರ್ಮಾನ ತಗೊಂಡೋಗಿತ್ತು. ಆ ಒಂದು ಆಧಾರದ ಅಡಿಯಲ್ಲಿ ಪುನಃ ಜಿಲ್ಲಾ ಅಧ್ಯಕ್ಷರು ಮತ್ತು ಎಲ್ಲ ಮುಖಂಡರು ಸೇರಿ ಒಂದು ಸಲ ನನಗೆ ಅನ್ಯಾಯ ಆಗಿದೆ, ಒಬ್ಬ ಹಿರಿಯ ಸದಸ್ಯ ಅನುಭವಿ ಅಂತ ಆ ಒಂದು ಆಧಾರದಲ್ಲಿ ನನ್ನನ್ನು ಆಯ್ಕೆ ಮಾಡಿದರು. ಪುನಃ BJPಯವರ ಕುತಂತ್ರಕ್ಕೆ ಬಲಿಯಾಗಿ ಜಗದೀಶ್ ಶೆಟ್ಟಿ, ನೆಲ್ಲಿಕಟ್ಟೆ ಮತ್ತು 5 ಜನ ಬೇರೆ ಬೇರೆ ಕಾರಣಗಳ ಇವತ್ತು ಅನರ್ಹರಾಗಿರುವಂಥ 5 ಜನ ಅವರು ಪಕ್ಷದ ಯಾವುದೇ ಅವರಿಗೆ ಪಕ್ಷದ ಆದೇಶ ಬೇಡ, ಪಕ್ಷದ ವಿಪ್ಪನ್ನು ಗೌರವಿಸುವಂಥ ಒಂದು ಮನಸ್ಥಿತಿ ಇಲ್ಲದೆ ಇವತ್ತು BJPಯವರೊಟ್ಟಿಗೆ ಸೇರಿಕೊಂಡು ನಾವು ಏನಾದರೂ ಮಾಡಬಹುದು. ಅಂದ್ರೆ ಮೊಹಮ್ಮದ್ ಅಲಿ ಅವರ ಇಲ್ಲಿ ಪ್ರಶ್ನೆ ಇರುವಂತದ್ದು ಮೊಹಮ್ಮದ್ ಅಲಿ ಅವರ ವೈಯಕ್ತಿಕ ಸ್ವಾರ್ಥ, ಮೊಹಮ್ಮದ್ ಅಲಿ ಅವರ ಅಧಿಕಾರ ಲಾಲಸೆಯ ಕಾರಣಕ್ಕಾಗಿ ಇವತ್ತು ಪುತ್ತೂರು ನಗರಸಭೆ ಅಧ್ಯಕ್ಷರಿಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಇಲ್ಲಿ ನನ್ನ ವೈಯಕ್ತಿಕ ಸ್ವಾರ್ಥದ ಪ್ರಕಾರ ಇದರ ಒಂದು ನಡವಳಿಕೆ ಆದದಲ್ಲ. ಪಕ್ಷ ನನ್ನನ್ನು ಆಯ್ಕೆ ಮಾಡಿದೆ, ನಾನು ಆ ಅಭ್ಯರ್ಥಿ ಸ್ಥಾನಕ್ಕೆ ನಾನು ನಾಮಪತ್ರ ಸಲ್ಲಿಸಿದ್ದೇನೆ. ಒಂದು ವೇಳೆ ಪಕ್ಷ ನೀನು ಬೇಡ ಇನ್ನೊಬ್ಬರು ಅಧ್ಯಕ್ಷರಾಗಲಿ ಅಂತೇಳಿ ಒಂದು ಸೂಚನೆ ಕೊಟ್ಟಿದ್ರೆ
ನಾನು ಖಂಡಿತವಾಗಿ ಅಂದ್ರೆ ಇಲ್ಲಿ ನೀವು ಅಪಸ್ವರ ತೆಗೆದಿರುವಂತ 7 ಜನ ಯಾರಿದ್ದಾರೆ, 6 ಮತ್ತೊಂದು ವಾಣಿ ಶ್ರೀಧರ್ ಅವರನ್ನ ಸೇರಿಸಿ, ಇವರು ಕೂಡ ನಿಮ್ಮ ಪಕ್ಷದವರೇ, ಹೊರಗಿನಿಂದ ಬಂದಂತವರಲ್ಲ. ಅವ್ರು ಹೇಳ್ತಾ ಇದ್ದಾರೆ ಮಹಮ್ಮದ್ ಅಲಿ ಅವರು ಬೇಡ ಅನ್ನೋ ಕಾರಣಕ್ಕಾಗಿ ಅವರು ಯಾಕೆ ಬೇಡ ಅಂತ ಹೇಳ್ಬೇಕು, ಅಡ್ಡ ಮತದಾನವೋ ಅಥವಾ ಬಿಜೆಪಿ ಅವರ ಜೊತೆಗೆ ಗುರುತಿಸಿಕೊಂಡಂತದ್ದು. ಈಗ ಅವರೆಲ್ಲ ವಾಣಿ ಶ್ರೀಧರ್ ಸಹಿತ ಈ 7 ಜನ ಅವರಿಗೆಲ್ಲ ಹೇಮನಾ ಶೆಟ್ಟರ ಮತ್ತು ನನ್ನ ಒಂದು ಪ್ರಯತ್ನದಿಂದ ಅವರಿಗೆ ಆ ಒಂದು ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಬಿ ಫಾರ್ಮ್ ಸಿಕ್ಕಿತ್ತು ಅವರಿಗೆ. ಈ 7 ಜನರನ್ನು ಗೆಲ್ಲಿಸಲಿಕ್ಕೆ ನಾನು ಮತ್ತು ಹೇಮನಾ ಶೆಟ್ಟರು ತುಂಬ ಪ್ರಯತ್ನ ಪಟ್ಟಿದ್ದೇವೆ. ಎಲ್ಲರೂ ಒಂದು ಪ್ರಥಮ ಅವಧಿಯಲ್ಲಿ ನನ್ನನ್ನು ನಾಯಕನಾಗಿ ಒಪ್ಪಿಕೊಂಡು ಆ ನಂತರದ ಅವಧಿ 2013ರ ಚುನಾವಣೆಯಲ್ಲೂ ಕೂಡ ನಾನೇ ಆಗಬೇಕು ಎಂದು ತೀರ್ಮಾನ ತಗೊಂಡ ಬಳಿಕ ಕೆಲವು ಚುನಾವಣೆಗೆ ಕೆಲವು ದಿವಸ ಮೊದಲು ಇವರು ಆ ತೀರ್ಮಾನವನ್ನು ಬದಲ ಮಾಡಿದ್ದು ಯಾಕೆ ಅಂತ ಗೊತ್ತಿಲ್ಲ ನನಗೆ. ಒಂದು ಅವರೀಗ ಹೇಳಬೇಕು ನಾನು ಯಾಕೆ ಆಗಬಾರ್ದು ಅಂತೇಳಿ. ಈಗ ಮೊಹಮ್ಮದ್ ಅಲಿ ಪುರಸಭಾ ಅಧ್ಯಕ್ಷರ ಆಗಲೇಬಾರ್ದು ಅಂತೇಳಿ ಬಿ ಜೆ ಪಿಯವರಿಗಿರ್ಬೋದು. ಈಗ ಈ ಕಾಂಗ್ರೆಸ್ ಸದಸ್ಯರಿಗೆ ನನ್ನೊಟ್ಟಿಗಿದ್ದವರಿಗೆ ಅವರ ಎಲ್ಲ ಕೆಲಸ ಕಾರ್ಯವನ್ನು ನಾನು ಕಳೆದ ಒಂದು ಅವಧಿಯಲ್ಲಿ ಅವರ ಕೆಲಸ ಕಾರ್ಯವನ್ನು ನಾನು ವಿಪಕ್ಷ ನಾಯಕನಾಗಿ ಅವರ ನಾಯಕನಾಗಿ ನಾನು ಎಲ್ಲ ನೆರವೇರಿಸಿಕೊಟ್ಟಿದ್ದೇನೆ. ಒಂದು ವೇಳೆ ನಾನು ಆಗಬಾರ್ದು ಅಂತಿದ್ರೆ ಅವರು ಪಕ್ಷದ ವೇದಿಕೆಯಲ್ಲಿ ಅವರು ಹೇಳಬೇಕು, ಪಕ್ಷದ ನಾಯಕರಲ್ಲಿ ಹೋಗಿ ಹೇಳಬೇಕು, ನೋಡಿ ಮೊಹಮ್ಮದ್ ಅಲಿ ಅವರು ಇಂಥ ಪುರಸಭಾ ಅಧ್ಯಕ್ಷರಾದರೆ ಈ ರೀತಿಯ ಸಮಸ್ಯೆ ಆಗ್ತದೆ, ಅಭಿವೃದ್ಧಿಗೆ ತೊಂದರೆ ಆಗ್ತದೆ, ಅಥವಾ ಯಾವ ಕಾರಣಕ್ಕಾಗಿ ನಾನು ಬೇಡ ಅಂತ ಹೇಳುವಂಥ ವಿಚಾರವನ್ನು ಪಕ್ಷದ ನಾಯಕರ ಗಮನಕ್ಕೆ ತರಬೇಕಿತ್ತು. ಇದು ಯಾವುದನ್ನು ತರದೆ ಬಿ ಜೆ ಪಿಯವರೊಟ್ಟೆ ಸೇರಿಕೊಂಡು ಬಿ ಜೆ ಪಿಯವರ ಹಿಡನ್ ಎಜೆಂಡಕ್ಕೆ ಇವರು ಬಲಿಯಾಗಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ನಾನೇನು ಮಾಡಲಿಕ್ಕೆ ಆಗೋಲ್ಲ, ಅದಕ್ಕೆ ನಾನು ಕಾರಣ ಅಲ್ಲ. ಇವತ್ತು ಕೂಡ ರಕ್ಷಿತ್ ಅವರೇ, ಇವತ್ತು ಕೂಡ ಅವರು 7 ಜನ ನಾನು ಯಾಕೆ ಪುರಸಭಾ ಅಧ್ಯಕ್ಷರ ಆಗಲಿಕ್ಕೆ ಯಾವ ಕಾರಣದಿಂದಾಗಿ ಅವರು ವಿರೋಧ ಮಾಡಿದ್ದಾರೆ ಅಂತೇಳಿ ಅವರು ಜನರಿಗೆ ಇವತ್ತು ತಿಳಿಸುವಂಥ ಕಾರ್ಯಕ್ರಮ ಮಾಡಲೇಬೇಕಾಗ್ತದೆ. ನೀವು ಉದಾಹರಣೆಗೆ ಜನಾಭಿಪ್ರಾಯ ನನ್ನ ಪರವಾಗಿತ್ತು. ಈ 2013ರಲ್ಲಿ ಪುರಸಭಾ ಸದಸ್ಯರ ಚುನಾವಣೆಯ ಬಳಿಕ ಅಧ್ಯಕ್ಷಗಾದಿಗೆ ಯಾರು ಯೋಗ್ಯರು ಯಾರು ಅರ್ಹರು ಎಂಬ ಒಂದು ವೋಟಿಂಗನ್ನು ಮಾಡಿದರು ಯಾರೋ ಸ್ಥಳೀಯ ಸುದ್ದಿ ಪತ್ರಿಕೆಯವರು. ಆ ವೋಟಿಂಗಲ್ಲಿ SMS ಮೂಲಕ, ಇಂಟರ್ನೆಟ್ ಮೂಲಕ ಮತ್ತು ಪೋಸ್ಟ್ ಕಾರ್ಡ್ನ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಅದು ವೋಟಿಂಗ್ ಒಂದು ಕಾರ್ಯಕ್ರಮ ಆಯಿತು. ಅದರಲ್ಲಿ ನೀವು ಫಲಿತಾಂಶ ನೋಡಿ ಯಾರಿಗೆ ಮೊಹಮ್ಮದ್ ಅಲಿ ಅವರು. ಅದೇ ಬಹುಶಃ ನೀವು ಹೇಳ್ತಾ ಇದ್ರಿ, ನೀವು ಹಿರಿಯ ಸದಸ್ಯರು, ಪುತ್ತೂರು ಪುರಸಭೆ ಹಿರಿಯ ಸದಸ್ಯರು, ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದಂತವರು, ಜನಗಳ ಅಭಿಪ್ರಾಯ ಒಂದು ಪತ್ರಿಕೆಯಲ್ಲಿ ಮಾಡಿದಂತ ಸಂದರ್ಭದಲ್ಲಿ ನನ್ನ ಪರವಾಗಿ ಅಲ್ಲ, ಪತ್ರಿಕೆ ಮಾತ್ರ ಅಲ್ಲ, ಇವತ್ತು ನೀವು ಬೇಕಾದ್ರೆ ಮಾಧ್ಯಮದವರು ಇಡೀ ಪುತ್ತೂರು ನಗರದಲ್ಲಿ ಒಂದು ಜನಾಭಿಪ್ರಾಯವನ್ನ ಕ್ರೋಢೀಕರಣ ಮಾಡಬೇಕು. ಸೊ ನೀವು ನಿಮ್ಮ ಪಾರ್ಟಿಯವರ ಮನ ಗೆಲ್ಲೋದಕ್ಕೆ ನೀವು ವಿಫಲರಾದ್ರಿ. ಅಲ್ಲ, ರಾತ್ರಿ ಬೆಳಗಾಗುವಾಗ ಇವರು ಬಿಜೆಪಿ ಒಟ್ಟಿಗೆ ಹೋಗ್ತಾರೆ ಅಂತ ನಮಗೆ ಕನಸು ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ನೆನೆಸಲೇ ಇಲ್ಲ ಇವರು ಈ ತರ ಮಾಡ್ತಾರೆ ಅಂತೇಳಿ, ನಮ್ಮ ಒಟ್ಟಿಗಿದ್ದವರು. ಸೊ ಇಲ್ಲಿ ಒಂದು ಪ್ರಶ್ನೆ, ನನಗೆ ಇದನ್ನ ಕ್ಲಾರಿಫೈ ಮಾಡಿಬಿಡಿ. ಮೊಹಮ್ಮದ್ ಅಲಿ ಅವರು 1 ಪಾಯಿಂಟ್ ಅಜೆಂಡಾ ಇತ್ತಾ? ಅಧಿಕಾರಕ್ಕೆ ಬಂದ ಕೂಡಲೇ ನಾನೇ ಅಧಿಕಾರಕ್ಕೆ ಬಂದು ಬಿಡಬೇಕು, ನಾನೇ ಅಧ್ಯಕ್ಷ ಆಗಬೇಕು. ಸೊ ಈ 1 ಪಾಯಿಂಟ್ ಅಜೆಂಡಾ ಇಟ್ಟುಕೊಂಡು ಕೆಲಸ ಮಾಡಿದ್ರ? 1 ಪಾಯಿಂಟ್ ಅಜೆಂಡಾ ಅಂದ್ರೆ ನಾನು ಭ್ರಷ್ಟಾಚಾರ ವಿರೋಧವಾಗಿ ಹೋರಾಟ ಮಾಡಿಕೊಂಡು ಬಂದವ, ನಾನು ಜನಪರವಾಗಿ ಕೆಲಸ ಮಾಡಿಕೊಂಡು ಬಂದ, ಜನರಿಗೆ ಅನ್ಯಾಯ ಆದಾಗ ಅದರ ಬಗ್ಗೆ ಪ್ರತಿಭಟನೆ ಮಾಡಿ ಅದರ ಬಗ್ಗೆ ಧ್ವನಿ ಎತ್ತಿದಂಥ ಒಂದು ಕಾರ್ಯಕ್ರಮ ಮಾಡಿಕೊಂಡು ಬಂದವ. ನನಗೆ ಆದಂಥ ಇಮೇಜ್ ಪುತ್ತೂರಲ್ಲಿ ಬೇರೆನೇ ಇದೆ. ನನಗೆ ಇಮೇಜ್ ಈಗ ಒಂದು ಬೇರೆ ಕೈಗಳು ಕೆಲಸ ಮಾಡಿದೆ. ಅದರಲ್ಲಿ ಒಂದು ಬ್ರೋಕರ್ಗಳ ಮಾಫಿಯಾ ಇದೆ, ಅಲ್ಲಿ ಇನ್ನೊಂದು ಲ್ಯಾಂಡ್ ಮಾಫಿಯಾ ಇದೆ, ಫೈನಾನ್ಸ್ ಮಾಫಿಯಾ, ಇದೆಲ್ಲ ಸೇರ್ಕೊಂಡು ನಾನೆಲ್ಲಿ ವಾಣಿ ಶ್ರೀಧರ್ ಅವರಾಗಿರ್ಬೋದು, ನೆಲ್ಲಿಕಟ್ಟೆ ಜಗದೀಶ್ ಶೆಟ್ಟಿ ಅವರಾಗಿರ್ಬೋದು, ಲ್ಯಾಂಡ್ ಮಾಫಿಯಾಕ್ಕೆ, ಬ್ರೋಕರ್ ಮಾಫಿಯಾಕ್ಕೆ ಬಲಿಯಾದದ್ದು ಖಂಡಿತವಾಗಿ ಬಲಿಯಾಗಿದ್ದಾರೆ. ಅವರು ಖಂಡಿತವಾಗಿ ಬಲಿಯಾಗಿದ್ದಾರೆ. ಸೊ ನಾನು ಕೇಳುವಂತದ್ದು, ಮೊಹಮ್ಮದ್ ಅಲಿ ಅವರು ಹಾಗಾದ್ರೆ ಅಪ್ಪಟ ಚಿನ್ನ 916 ಬಂಗಾರ. ನಾನು ರಾಜಕೀಯ ಜೀವನದಲ್ಲಿ ನಾನು ಪ್ರಾಮಾಣಿಕವಾಗಿ ಸ್ವಚ್ಛವಾಗಿ ನಾನು ಕೆಲಸ ಕಾರ್ಯ ಮಾಡ್ತಿದ್ದೇನೆ. ಎಲ್ಲಿ ಬೇಕಾದ್ರೂ ನನಗೆ ಧೈರ್ಯವಾಗಿ. ಸೊ ನಿಮ್ಮಲ್ಲಿ 15 ಜನ ಆಯ್ಕೆಯಾಗಿ ಬಂದ್ರಿ, ಪುತ್ತೂರಿನ ಜನ ನಿಮಗೆ ಅಧಿಕಾರವನ್ನು ಕೊಟ್ಟರು. ಎಷ್ಟು 10 ವರ್ಷದ ನಂತರ, ಬಹುಶಃ 10 ವರ್ಷದ ನಂತರ ನಿಮ್ಮ ಪುರಸಭೆಯಲ್ಲಿ ನೀವು ಅಧಿಕಾರಕ್ಕೆ ಬಂದಂತದ್ದು. ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ರು ಜನ, ಈ ನಂಬಿಕೆಯನ್ನು ಉಳಿಸಿಕೊಂಡ್ರ ನೀವು? ಅಲ್ಲ, ನಾವು ನಂಬಿಕೆ ಇಡುವ ನೋಡಿ, ವಿಶ್ವಾಸಘಾತಕ ಮಾಡುವವರು ಮತ್ತೆ ಪಕ್ಷದ ತತ್ವ ಸಿದ್ಧಾಂತವನ್ನ ಒಪ್ಪಿಕೊಳ್ಳದಂತ ಒಂದು ಮನಸ್ಥಿತಿ ಇರುವವರನ್ನು ಇಟ್ಟುಕೊಂಡು ನಾವೇನು ಮಾಡಲಿಕ್ಕೆ ಆಗುದಿಲ್ಲ. ಈಗ ಮೀಸಲಾತಿ ಆಧಾರದಲ್ಲಿ ಇವತ್ತು ನಾವು ಚುನಾವಣೆಯನ್ನ ನಡೆಸಬೇಕಾಗ್ತದೆ. ನಾವೇನು ಮಾಡ್ತೇವೆ, ಕೆಲವು ಕಡೆ ಹೋಗಿ ಕೆಲವು ಮಹಿಳೆಯರನ್ನೆಲ್ಲ ಅವರನ್ನು ಒಪ್ಪಿಸಿ ನಾವು ಇವತ್ತು ಚುನಾವಣೆ ಸ್ಪರ್ಧೆ ಮಾಡುವಂಥ ಅವಕಾಶಗಳು ಎಲ್ಲ ರಾಜಕೀಯ ಪಕ್ಷದವರು. ಅಲ್ಲಿ ಪಕ್ಷದ ತತ್ವ ಸಿದ್ಧಾಂತವನ್ನ ಮೊದಲು ಪರಿಗಣನೆ ತಗೊಳ್ಳುವುದಿಲ್ಲ. ನಮಗೆ ಅಭ್ಯರ್ಥಿ ಮೊದಲಾಗಬೇಕು. ಗೆದ್ದ ಬಳಿಕ ಅವರ ತಲೆಯಲ್ಲಿ ನಾವೇ ನಮ್ಮ ಸ್ವಂತ ಸಾಮರ್ಥ್ಯದಲ್ಲಿ ಗೆದ್ದದ್ದು, ಪಕ್ಷ ಏನು ಅಲ್ಲ, ಈ ರೀತಿಯ ಮನೋಭಾವನೆ ಎಲ್ಲ ಕಡೆ ಇದೆ, ನಮ್ಮ ಪುತ್ತೂರಲ್ಲಿ ಮಾತ್ರ ಅಲ್ಲ.
ಈ ಥರದ ಒಂದು ಮನಸ್ಥಿತಿ ಇರುವವರನ್ನ ನಾವು ಇನ್ನು ಚುನಾವಣೆ ಸಂದರ್ಭದಲ್ಲಿ ನಾವು ಆಯ್ಕೆ ಮಾಡುವಾಗ ಸ್ವಲ್ಪ ಜಾಗೃತರಾಗಬೇಕಾಗ್ತದೆ. ಮಹಮ್ಮದ್ ಅಲಿ ಅವರೇ, ನೀವೇ ಓಟ್ ಕೇಳಿದ್ದು, ನೀವೇ ಹೋದದ್ದು ಜನಗಳ ಹತ್ರ, ನಮ್ಮ ಕ್ಯಾಂಡಿಡೇಟ್ ಗಳಿಗೆ ಓಟ್ ಹಾಕಿ ಅಂತ ನೀವು ಚೂಸ್ ಮಾಡಿದ್ರೆ ನಿಮ್ಮ ತಪ್ಪಾಗತ್ತೆ, ನಿಮ್ಮ ನಾಯಕತ್ವದ ತಪ್ಪಾಗತ್ತೆ, ನೀವು ವಿರೋಧ ಪಕ್ಷದ ಇದು ನಾಯಕತ್ವದ ಪ್ರಶ್ನೆ ಆಗುದಿಲ್ಲ. ಇಲ್ಲಿ ಕೇಳಿ, ನಾವು 15 ಜನರಲ್ಲಿ 8 ಜನ ಹೇಗೆ ನಿಂತರು ನಮ್ಮೊಟ್ಟಿಗೆ? 8 ಜನ ಇವತ್ತು ಕೂಡ ನಿಷ್ಠರಾಗಿ ಯಾವುದೇ ಅಂಶಕ್ಕೆ ಬಲಿಯಾಗಿ ಅವರು ಯಾಕೆ ಈಗ ಪಕ್ಷದ ಪರವಾಗಿ ನಿಂತರು? ಮತ್ತೆ ಕಳೆದ ಒಂದು ಜಗದೀಶ್ ಶೆಟ್ಟಿ ಅವರ ಚುನಾವಣೆ, ಅವರ ಬಂಡಾಯ ನಿಂತ ಚುನಾವಣೆ ಸಂದರ್ಭದಲ್ಲಿ ಸದಸ್ಯರನ್ನು ಯಾವ ರೀತಿ ಸಲ್ಕೊಂಡ್ರು ಅವರು? ಕೆಲವರಿಗೆ ಆಮಿಷ ಒಡ್ಡಿದ್ರು, ಕೆಲವರಿಗೆ ಹಣ ಕೊಟ್ಟರು, ಕೆಲವು ಬೇರೆ ರೀತಿಯ ಆಮಿಷವನ್ನು ಅವರಿಗೆ ಒಡ್ಡಿ ಇವತ್ತು ಅವರನ್ನು ಒಂದು ಮತ್ತೊಂದು ಆ ಆಮಿಷದ ಒಟ್ಟಿಗೆ ಇನ್ನೊಂದು ಅವರು ತಪ್ಪು ಮಾಹಿತಿಯನ್ನು ಅವರು ಕೊಟ್ಟರು. ಯಾಕಂತ ಹೇಳಿದ್ರೆ 6 ಜನ ಆಚೆ ಹೋದ್ರೆ ಸದಸ್ಯರು ರದ್ದಾಗುದಿಲ್ಲ, 1/3 ಮೆಂಬರ್ಸ್, ಈ ತರದ ಒಂದು ವಿಚಾರವನ್ನ ಹೋದದ್ದು ಯಾರು? ಇವರೊಟ್ಟಿಗೆ ಹೋದವರು 4 ಜನ ಮಹಿಳೆಯರು, ಒಬ್ಬ ಪ್ರಥಮ ಬಾರಿಗೆ ಸದಸ್ಯನಾಗಿ ಆಯ್ಕೆಯಾದವ. ಈ ಜಗದೀಶ್ ಶೆಟ್ಟಿ ಅವರು ಕೂಡ 2ನೇ ಬಾರಿಗೆ, ಅವರಿಗೆ ಕೂಡ ಈ ಪುರಸಭೆಯ ಕಾಯ್ದೆ ಬಗ್ಗೆ ಜ್ಞಾನ ಇಲ್ಲದವರು, ಅವ್ರಿಗೆ ಏನು ಗೊತ್ತಿಲ್ಲ, ಕಾಯ್ದೆ ಕಟ್ಲೆ ಎಂಬುದು ಏನು ಗೊತ್ತಿಲ್ಲ ಅವರಿಗೆ. ಅವರು ಇವತ್ತು ನಿಜವಾಗಿ ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟವರು ನನ್ನನ್ನು ನಾಯಕನಂದು ಒಪ್ಪಿಕೊಂಡವರು. ಅವರು ಕೆಲವು ಸಂದರ್ಭದಲ್ಲಿ ದೇವರ ಆನೆ ಹಾಕಿ ಪ್ರಮಾಣ ಮಾಡಿದ್ದಾರೆ. ಅವರು ಮೊಹಮ್ಮದ್ ಅಲಿ ಅವರನ್ನೇ ಅಧ್ಯಕ್ಷ ಮಾಡಬೇಕು. ಎಸ್, ನಾನು ಆ ವಿಚಾರಕ್ಕೆ ಬರ್ತೇನೆ. ನನಗೆ ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಬೇಕು. ಜನರಲ್ ಮೀಸಲಾತಿ ಬಂದಿತ್ತು, 15 ಜನವೂ ಕೂಡ, ನಿಮ್ಮ 15 ಜನವೂ ಕೂಡ ಅಧ್ಯಕ್ಷರಾಗೋದಕ್ಕೆ ಯೋಗ್ಯರು. ಸೊ ನೀವು ಹೇಗೆ ಡಿಸೈಡ್ ಮಾಡಿದ್ರಿ ನಾನೇ ಆಗಬೇಕು ಅಧ್ಯಕ್ಷ? ನಾನೇ ಆಗಬೇಕು ಅಂತ ಕೇಳಿ ನಾನು ಮಾಡಿದಲ್ಲ, ನಾನು ನಮ್ಮ ನಾಯಕರನ್ನ ಪಾರ್ಟಿ ಹೈಕಮಾಂಡ್ ಅನ್ನ ಪಾರ್ಟಿಯ ಒಳಗಡೆ ಅಭಿಪ್ರಾಯ ಸಂಗ್ರಹ ಆಗಿದೆ. ವಾಣಿಶೀಧರ್ ಅವರ ಒಂದು ಇದು ಯಾವುದು, ನನ್ನ ಪ್ರಥಮ ವಾಣಿಶೀಧರ್ ಬಂಡಾಯ ಇದ್ರಲ್ಲ, ಆ ಸಂದರ್ಭದಲ್ಲಿ ಐವಾನ್ ಡಿಸೋಜ ಅವರು ವೀಕ್ಷಕರಾಗಿ ಬಂದ್ರು. ಅಲ್ಲಿ ಒಂದು ಗುಪ್ತ ಮತದಾನ ಆಯ್ತು. ಅಲ್ಲಿ ಆ ಗುಪ್ತ ಮತದಾನದಲ್ಲಿ ನನಗೆ 8, ಅವರಿಗೆ 6, ಇದೇ 6 ಜನ. ಯಾವುದು ಈಗ ಅನರ್ಹರಾಗಿರುವಂತ 6 ಜನ ಅವ್ರು ಸೇರಿ ಅವರಿಗೆ 6, ನನಗೆ 8 ಇತ್ತು. ಮೊನ್ನೆ ಕೂಡ ಅದೇ 8 ಮತ್ತು 6 ಇತ್ತು. ಬಹುಮತ ಯಾರಿಗಿತ್ತು? ನನಗೆ. ಸೊ ಅಂದ್ರೆ ಒಟ್ಟು 6 ಜನ ಅಪಸ್ವರ ತೆಗಿತಾ ಇದ್ದಾರೆ ನಿಮ್ಮ ಅಧ್ಯಕ್ಷಗಿರಿಗೆ ಅನ್ನುವಂಥದ್ದು ಅಲ್ಲೇ ಖಚಿತ ಆಗಿತ್ತು. ಈ 6 ಜನ ಯಾರು? ಇಲ್ಲ, ಅಲ್ಲಿ ಆನ್ಲೈನ್ ರೆಸಲ್ಯೂಷನ್ ಆಗಿದೆ. ಪಕ್ಷದ ತೀರ್ಮಾನಕ್ಕೆ ನಾವು ಬದ್ಧರಾಗ್ತೇವೆ ಅಂತ ಹೇಳಿ ಐವನ್ ಸೋದರರು ಬಂದು ಅಲ್ಲಿ ಒಂದು ರೆಸಲ್ಯೂಷನ್ ಆಗಿತ್ತು. ಪಕ್ಷದ ತೀರ್ಮಾನ ಏನು ತೆಗೊಳ್ತದೆ, ಪಕ್ಷದ ಏನು ತೀರ್ಮಾನ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತ ಹೇಳಿ. ಎಸ್, ನೆಲ್ಲಿಕಟ್ಟೆ ಜಗದೀಶ್ ಶೆಟ್ಟಿ ಅವರು ಮಾತಾಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ. ಬಹುಶಃ ನೆಲ್ಲಿಕಟ್ಟೆ ಜಗದೀಶ್ ಶೆಟ್ಟಿ ಅವರು ಅಧಿಕಾರ ಲಾಲಸೆಗೆ ಬಲಿಯಾಗಿ ಇವತ್ತು ಅಧ್ಯಕ್ಷ ಸ್ಥಾನವನ್ನ ಕಳ್ಕೊಂಡ್ರು ಅಥವಾ ಸದಸ್ಯ ಸ್ಥಾನವನ್ನ ಕಳ್ಕೊಂಡ್ರ? ಇಲ್ಲ, ಇಲ್ದಿದ್ರೆ ಇದು ಏನು ಅಂದ್ರೆ 2 ಟರ್ಮ್ ಅಲ್ಲಿ ಜನರೇ ಗಮನಿಸಿದ್ದಾರೆ ಇದನ್ನು. 2 ಟರ್ಮ್ ಅಲ್ಲಿ ಒಬ್ಬ ವ್ಯಕ್ತಿ ಮತ್ತೊಬ್ಬನನ್ನ ಚಾಯ್ಸ್ ಮಾಡಿ ಎಂಬುದರ ಬಗ್ಗೆ ಇಡೀ ಪುತ್ತೂರಿನ ಜನತೆ ಗೊತ್ತಿದೆ. ಎರಡನೇದಾಗಿ ಯಾವುದೇ ಒಬ್ಬ ಒಂದು ಪಕ್ಷದ ಮಾಡಿ ನಿರ್ಧಾರ ಮಾಡಬೇಕಾದಂತ ವಿಷಯ, ನಗರಸಭೆ ಆಗ್ಲಿ ಪುರಸಭೆ ಆಗ್ಲಿ ಅದೇನು ಯಾರ ಕೂತು ಎಲ್ಲಿಯ ನಿರ್ಧಾರ ತಗೊಳ್ಳುವಂತ ವಿಚಾರ ಅಲ್ಲ. ಹಿರಿಯ ನಾಯಕರು ಕೂತ್ಕೊಂಡು ಒಂದು ನಿರ್ಧಾರವನ್ನ ಚರ್ಚಿಸಿ ತಗೊಳ್ಬೇಕು. ಒಂದು ವೇಳೆ 14 ಸದಸ್ಯರಿದ್ದರೆ ಅಲ್ಲಿ ಯಾರ ಅಭಿಮತ ಜಾಸ್ತಿ ಇದೆ ಎಂಬುದನ್ನ ಪರಿಗಣಿಸಿ ಅದಕ್ಕೆ ಬೆಲೆ ಕೊಡ್ಬೇಕು. ಆದ್ರಿಂದ ನನಗೆ ಎಲ್ಲರ ಒಂದು ಅಪೇಕ್ಷೆ ಮೇರೆಗೆ ನಮ್ಮೊಳಗೆ ಚರ್ಚೆ ನಡೆದಾಗ ನಮ್ಮನ್ನೇ ಬಿಟ್ಟು ಅವರಷ್ಟಕ್ಕೆ ಒಂದು ಜಾರಿ ಮಾಡ್ತಾರೆ ಎಂಬುದಕ್ಕೆ ಬೇಕಾಗಿ ಈ ಒಂದು ಪ್ರಕರಣ ಇದು ಒಂದು ನಡೀತದೆ. ಅಂದ್ರೆ ಜಗದೀಶ್ ಶೆಟ್ರ, ಇಲ್ಲಿ ಮಹಮ್ಮದ್ ಅಲಿ ಅವರು ಕೂತಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ 8 ಜನ ನನ್ನ ಸಪೋರ್ಟ್ಗೆ ಇದ್ರು, 6 ಜನ ಅವರ ಸಪೋರ್ಟ್, ನಾನು ಬೇಡ ಅಂತ ಇದ್ರು. ಆನ್ಲೈನ್ ರೆಸಲ್ಯೂಷನ್ ಆಗಿತ್ತು ಪಾರ್ಟಿಯಲ್ಲಿ, ಪಾರ್ಟಿ ಹೇಳಿದ್ದನ್ನ ಮೀರಿ ಹೋಗಬಾರದು ಅಂತ. ಹಾಗಾದ್ರೆ ಜಗದೀಶ್ ಶೆಟ್ರು ಮತ್ತು ಉಳಿದವರು ಮೀರಿ ಹೋದ್ರು? ಇಲ್ಲ, ಯಾವುದೇ ಚರ್ಚೆ ನಡೆದಿಲ್ಲ. 8 ಜನ ನಗರಸಭಾ ಪುರಸಭಾ ಸದಸ್ಯರು ನನ್ನ ಜೊತೆಯಲ್ಲಿ ರಮನಾಥ್ ರೈ ಅವರ ಜೊತೆಯಲ್ಲಿ ನಿಂತ ಪಟ ಎಲ್ಲಾ ಪತ್ರಿಕೆಯಲ್ಲಿ ಬಂದಿದೆ, ಎಲ್ಲಾ ಜನರಿಗೆ ಗೊತ್ತಿದೆ. ಇದು ಏನು ನೋಡಿ, ನಮಗೆ ಒಂದು ಅಧಿಕಾರ ಅಂತ ಹೇಳಿದ್ರೆ ಅದು ವಂಶ ಪಾರಂಪರ್ಯ ಅಲ್ಲ. ನಮಿಗೂ ತಕೊಳ್ಳುವಾಗ ನಾವು ಬಿಡ್ತೇವೆ ಅಂತೇಳಿ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಆದ್ರೆ ಎಲ್ಲರನ್ನು ಒಬ್ಬ ನಗರಸಭಾ ಸದಸ್ಯ ಅಂತ ಹೇಳಿದ್ರೆ ಎಲ್ಲರೂ ಜನರು ಓಟ್ ಹಾಕಿ ಅವನನ್ನ ಗೆಲ್ಲಿಸ್ತಾರೆ, ಅವನಿಗೆ ಜವಾಬ್ದಾರಿ ಇರ್ತದೆ.
ಆ ಜವಾಬ್ದಾರಿಯ ಜೊತೆಯಲ್ಲಿ ಅವನಿಗೆ ಸ್ಥಾನಮಾನ ಗೌರವ ಎಂಬ ಕೂಡ ಇರ್ತದೆ. ಅಷ್ಟು ಜನ ಸೇರಿಕೊಂಡು ಒಂದು ನಿರ್ಧಾರ ತೆಗೆದುಕೊಳ್ಬೇಕಾದಂತ ಕರ್ತವ್ಯ ಇದೆ ಅಲ್ಲಿ. ಕರ್ತವ್ಯ ಪ್ರಜ್ಞೆಯಿಂದ ಇದು ಮಾಡಿದಾಗ ಅಷ್ಟು ಜನರಲ್ಲಿ ಯಾರು ಬೆಂಬಲಿಸ್ತಾರೆ? ಯಾಕೆ 8 ಜನ ಇದ್ರೆ 14 ಜನರನ್ನ ಕೂತ್ಕೊಳ್ಳಿಸಿ 8 ಜನರ ಒಂದು ನಮಗೆ ಸಪೋರ್ಟ್ ಇದೆ ಅಂತ ಹೇಳಿ ತೋರಿಸಲಿಲ್ಲ. ನಾವು 8 ಜನ ಮಾತ್ರ ಇಲ್ಲಿ ಕರ್ಕೊಂಡು ಹೋಗಿದ್ದೀವಿ. ನೀವು ಪತ್ರಿಕೆಗಳಲ್ಲಿ ಫೋಟೋ ಕೂಡ ನೋಡಿದ್ದೀರಿ ನೀವು. ಎಸ್, ಆದ್ರೆ ಜಗದೀಶ್ ಶೆಟ್ರೆ ಚುನಾವಣೆಯಲ್ಲಿ ಜನ ನಿಮಗೆ ಅಧಿಕಾರವನ್ನ ಕೊಟ್ಟಿದ್ರು. ಪುತ್ತೂರಿನ ಜನ ಕಾಂಗ್ರೆಸ್ ಆಗಬಹುದು ಅಂತ ಅಧಿಕಾರವನ್ನ ಕೊಟ್ಟಿದ್ರು. ಅವರ ನಂಬಿಕೆಯನ್ನ ಹುಸಿ ಮಾಡಿದ್ರಿ ಅಂತ ಅನಿಸ್ತಾ ಇಲ್ವಾ ಜಗದೀಶ್ ಶೆಟ್ರೆ? ಇಲ್ಲ, ನಾವು ಅಧಿಕಾರ ಕೊಟ್ಟ ಜನ ನಮ್ಮಿಂದ ನಿರೀಕ್ಷಿಸ್ತಾರೆ ಎಂಬುವಂತ ಒಂದು ಬಗೆಯಲ್ಲಿ ನಾನು ಯೋಚನೆ ಮಾಡಿ ನಾವು ಆ ನಿರ್ಧಾರವನ್ನ ತೆಕ್ಕೊಂಡಿದ್ದೇವೆ. ನಮಗೆ ಕರ್ತವ್ಯಗಳಿವೆ. ಒಬ್ಬನ ಮೇಲೆ ಆರೋಪ ಮಾಡುವುದಷ್ಟೇ ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ ಅಲ್ಲ. ನಾನು ಅಳವಡಿಸಿಕೊಳ್ಬೇಕು ಕಾರ್ಯಕ್ರಮಗಳಿಗೆ, ನಾನು ಪ್ರೇರಣೆ ನೀಡಬೇಕು, ಇಲ್ಲದ್ರೆ ಸಲಹೆಗಳನ್ನ ಕೊಡಬೇಕು. ನಾನು ಏನಾದ್ರೂ ಮಾಡಿದ್ರೆ ಜನ ಒಪ್ಪುದಿಲ್ಲ ನಾಳೆ ನನ್ನನ್ನು. ನಾವು ಇಷ್ಟು ವರ್ಷಗಳಲ್ಲಿ, ನಾವು 7 ವರ್ಷಗಳಲ್ಲಿ ನಾವು ನಮ್ಮ ವಾರ್ಡಿನಲ್ಲಿ ಏನು ಮಾಡಿದ್ದೇವೆ, ಇಡೀ ಪುತ್ತೂರಿಗೋಸ್ಕರ ಪುರಸಭೆಯಲ್ಲಿ ಆಗ್ಲಿ ನಗರಸಭೆಯಲ್ಲಿ ಆಗ್ಲಿ ನಾವು ಏನು ಮಾಡಿದ್ದೇವೆ ಎಂಬುದನ್ನ ಜನ ನೋಡ್ತಾರೆ, ಜನ ಗಮನಿಸ್ತಾರೆ. ಪ್ರತಿಯೊಂದು ಕುಂದುಕೊರತೆಗಳನ್ನ ಪತ್ರಿಕೆಗಳಲ್ಲಿ ಹಾಕ್ತಾರೆ. ನಾವು ಯಾವ ರೀತಿ ಸ್ಪಂದಿಸ್ತೇವೆ ಅಂತೇಳಿ ಗೊತ್ತಿರ್ಬೇಕು. ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳುವವನಿಗೆ ನಾನೇನು ಮಾಡ್ಬೇಕೆಂಬುದು ಗೊತ್ತಿರ್ಬೇಕು. ಜನರಿಗೆ ಬೇಕಾಗಿ ಯಾವ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ ಎಂದು ಗೊತ್ತಿರ್ಬೇಕು. ಎಸ್ ಜಗದೀಶ್ ಶೆಟ್ರೆ, ಈಗ ತಮ್ಮ ಸದಸ್ಯತ್ವ ಅನರ್ಹತೆಯಾಗಿದೆ, ಏನು ಮಾಡ್ತೀರಿ ಮುಂದಕ್ಕೆ? ಏನು ಇಲ್ಲ, ನಾನು ನಮ್ಮ ಸದಸ್ಯರೊಂದಿಗೆ ಚರ್ಚಿಸಿ, ನಮ್ಮ ಅಭಿಮಾನಿಗಳಿದ್ದಾರೆ, ನಮಗೆ ಹಿರಿಯ ನಾಯಕರಿದ್ದಾರೆ, ಅವರೊಂದಿಗೆ ಚರ್ಚಿಸಿ ಏನಾದ್ರೂ ನಿರ್ಧಾರ ಖಂಡಿತವಾಗಿ ತೆಕ್ಕೊಳ್ತೇವೆ. ನಾವು ಬಿಡುವಂತ ಪ್ರಶ್ನೆ ಇಲ್ಲ ಇದರಲ್ಲಿ. ನೀರಿಗೆ ಇಳಿದವನು ಈಜಲಿಕ್ಕೆ ಕಲೀಲೇಬೇಕು. ನಾವು ಈಜಲಿಕ್ಕೆ ಕಲಿತಾ ಇದ್ದೇವೆ. ಕಲ್ತು ಸಾಧಾರಣ 75% ನಾವು ಕಲ್ತ ಆಗಿದೆ. ಎಸ್ ಜಗದೀಶ್ ಶೆಟ್ರೆ, ಧನ್ಯವಾದಗಳು ಮಾತಾಡೋದಕ್ಕೆ. ನೆಲ್ಲಿಕಟ್ಟೆ ಜಗದೀಶ್ ಶೆಟ್ಟಿ ಅವರು ಮಾತಾಡಿದ್ರು. ಮೊಹಮ್ಮದ್ ಅಲಿ ಅವರು ನಿಮ್ಮ ರಿಯಾಕ್ಷನ್ ಅನ್ನು ಪಡ್ಕೊಳ್ತೇನೆ. ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.